ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಎಲ್ಲ ಪ್ರಕ್ರಿಯೆಗಳು ಮುಕ್ತಾಯಗೊಂಡು ನಿನ್ನೆ ಚಿಹ್ನೆ ಲಭಿಸಿದೆ. ಒಟ್ಟಾರೆಯಾಗಿ ಈ ಬಾರಿಯ ಚುನಾವಣೆಯಲ್ಲಿ ತಪ್ಪಿ ಹೋಗಿರತಕ್ಕಂಥ ಸಿದ್ಧಾಂತಗಳನ್ನು ಸರಿದಾರಿಗೆ ಕೊಂಡೊಯ್ಯತಕ್ಕಂಥ ವ್ಯವಸ್ಥೆಗಳು, ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಭಾರತೀಯ ಜನತಾ ಪಕ್ಷದ ಹಿರಿಯರು, ಸಂಘಟನೆಯ ವಿವಿಧ ಕ್ಷೇತ್ರದ ಪದಾಧಿಕಾರಿಗಳು ಮತ್ತು ಈ ಕ್ಷೇತ್ರದ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಭಾವನೆಗಳಿಗೆ ಮುಂದಿನ ದಿವಸದಲ್ಲಿ ಬೆಲೆಗಳು ಸಿಗಬೇಕು. ಸನಾತನವಾಗಿರತಕ್ಕಂಥ ಧರ್ಮ ಪರಂಪರೆಯ ಜೊತೆಗೆ ಈ ಕ್ಷೇತ್ರದ ಪ್ರತಿನಿಧಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಈ ಬಾರಿಯ ಚುನಾವಣೆಯಲ್ಲಿ ಹಿಂದುತ್ವದ ಆಧಾರದಲ್ಲಿ ಜಯಗಳಿಸಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಈ ಬಾರಿ ನಾನು ಎಲ್ಲರ ಅಭಿಪ್ರಾಯದಂತೆ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಇಳಿದಿದ್ದೇನೆ. ಬ್ಯಾಟ್ ಚಿಹ್ನೆ ನಿನ್ನೆ ದೊರೆತಿದೆ. ಎಲ್ರಿಗೂ ಚಿಹ್ನೆಯ ಬಗ್ಗೆ, ನಿನ್ನೆ ಸಿಕ್ಕಿರತಕ್ಕಂಥ ಚಿಹ್ನೆಯ ಬಗ್ಗೆ ಸಂತೋಷ ಇದೆ. ಈಗಾಗಲೇ ಗುಪ್ತಚರ ಇಲಾಖೆಗಳು ಮತ್ತು ಪ್ರಾಥಮಿಕ ಸರ್ವೆಯ ಆಧಾರದಲ್ಲಿ ಪಕ್ಷೇತರ ಅಭ್ಯರ್ಥಿ ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತಕ್ಕಂಥ ಸಮೀಕ್ಷೆಯಲ್ಲಿ ಈಗಾಗಲೇ ಕಂಡು ಬಂದಿದೆ. ನಾವು ಕೂಡ ಈ ಕ್ಷೇತ್ರದ ಎಲ್ಲ ಗ್ರಾಮಗಳ ಪ್ರಮುಖರನ್ನು, ಬೂತ್ ಮಟ್ಟದ ಪದಾಧಿಕಾರಿಗಳನ್ನು ನಾಡ್ದು ಆದಿತ್ಯವಾರದ ದಿವಸ ಒಂದು ಮೊದಲ ಸುತ್ತಿನ ಭೇಟಿಯನ್ನು, ಮತದಾರರನ್ನು ಭೇಟಿ ಮಾಡಿ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮದು ಯಾವ ಯಾತಕ್ಕೋಸ್ಕರ ಈ ರೀತಿಯ ಘಟನೆಗಳು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದು ಅನ್ನೋದರ ಬಗ್ಗೆ ಒಂದಷ್ಟು ವಿಮರ್ಶೆಗಳನ್ನು ಹೇಳಿ ಅವರಲ್ಲಿ ಮತವನ್ನು ಯಾಚಿಸ್ತಕ್ಕಂಥ ಕೆಲಸ ಕಾರ್ಯ ನಾಡ್ದು ಮೊದಲ ಹಂತದಲ್ಲಿ ನಾಡ್ದು ಆದಿತ್ಯವಾರ ನಡೆಯುತ್ತೆ. ನಾಳೆ 10:30 ಗಂಟೆಗೆ ಸರಿಯಾಗಿ ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಇಲ್ಲಿ ಚುನಾವಣಾ ಪ್ರಣಾಳಿಕೆ, ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಮುಂದಿನ 5 ವರ್ಷಗಳಲ್ಲಿ ನಮ್ಮ ನಡೆ ಹೇಗಿರಬೇಕು, ಯಾತಕ್ಕೋಸ್ಕರ ಮತದಾರ ನಮಗೆ ಚುನಾವಣೆಯಲ್ಲಿ ಮತವನ್ನು ಕೊಡಬೇಕು ಅನ್ನೋದರ ಬಗ್ಗೆ ಎಲ್ಲ ಹಿರಿಯರ ಜೊತೆಗೆ ಚರ್ಚೆ ಮಾಡಿ ನಾವು ಪ್ರಣಾಳಿಕೆಯನ್ನು ನಾಳೆ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ತಾವೆಲ್ಲರೂ ಈ ಪ್ರಣಾಳಿಕೆಯ ಬಿಡುಗಡೆಯ ಸಂದರ್ಭದಲ್ಲಿ ಉಪಸ್ಥಿತರಿರಬೇಕು ಮತ್ತು ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ತಮ್ಮ ಮಾಧ್ಯಮಗಳ ಮುಖಾಂತರ ಜನರ ಮುಂದೆ ಇಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಇವತ್ತು ಚುನಾವಣೆಯ ಎಲ್ಲ ಸಂದರ್ಭಗಳಲ್ಲಿ ಇರುವಂತೆ ಕೂಡ ಈ ಬಾರಿಯೂ ಕೂಡ ಅಪಪ್ರಚಾರಗಳ ಮುಖಾಂತರ ನೋವನ್ನು ತಿಂದಂಥ ಕಾರ್ಯಕರ್ತರ ಮೇಲೆ ಮತ್ತೆ ಒತ್ತಡ ಹೇರತಕ್ಕಂಥ ಪ್ರಯತ್ನಗಳು ಮತ್ತು ಅಭ್ಯರ್ಥಿಯ ಬಗ್ಗೆ ಸುಳ್ಳು ಆರೋಪಗಳನ್ನು ಮಾಡುವ ಮುಖಾಂತರ ತೇಜೋವಧೆ ಮಾಡತಕ್ಕಂಥ ಪ್ರಯತ್ನ ಮತ್ತು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಮನಸ್ಸಿಗೆ ಘಾಸಿಯಾಗುವಂಥ ರೀತಿಯಲ್ಲಿ ಇವತ್ತು ಹೇಳಿಕೆ ಮತ್ತು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಒಂದಷ್ಟು ಸಂದೇಶಗಳನ್ನು ರವಾನೆ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ನನಗೆ ಅತ್ಯಂತ ನೋವಿದೆ. ಯಾವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಿಗೆ ಒಂದು ಒಳ್ಳೆಯ ಸಂದೇಶವನ್ನು, ಸತ್ಯ ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥ ಹಿರಿಯರು ಯಾವ ಸಂಘದ ಸಿದ್ಧಾಂತವನ್ನು ಒಪ್ಪಿಕೊಂಡು ಸಂಘದ ಶಿಕ್ಷಣವನ್ನು ಪಡೆದು ಇವತ್ತು ಸುಳ್ಳು ಆರೋಪಗಳನ್ನು ಮಾಡುವುದರ ಮುಖಾಂತರ ಒಂದು ವ್ಯಕ್ತಿಯ, ಒಂದು ಅಭ್ಯರ್ಥಿಯ ತೇಜೋವಧೆಯನ್ನು ಮಾಡುವಂಥದ್ದು ಅತ್ಯಂತ ದುರಂತ ಅಂತ ನಾನು ಈ ಸಂದರ್ಭದಲ್ಲಿ ಅತ್ಯಂತ ನೋವಿನಿಂದ ಉಲ್ಲೇಖ ಮಾಡ್ತಾ ಇದ್ದೇನೆ. ಮಹಾಲಿಂಗೇಶ್ವರ ದೇವರು ಅವರಿಗೆ ಇನ್ನೂ ಸದ್ಬುದ್ಧಿಯನ್ನು ಕೊಡಲಿ. ಯಾವ ಆರೋಪಗಳಿದ್ದರೂ ಕೂಡ ನಾನು ಅವರು ಮಾಡತಕ್ಕಂಥ ಆರೋಪಗಳಿಗೆ ಮಹತೋಬಾರ ಮಹಾಲಿಂಗೇಶ್ವರ ದೇವರ ನಡೆಯಲ್ಲಿ ನಾನು ಆಣೆ ಪ್ರಮಾಣಕ್ಕೆ ಸಿದ್ಧನಿದ್ದೇನೆ. ಅವರು ಯಾರು ತಪ್ಪು ಸುಳ್ಳು ಆರೋಪಗಳನ್ನು ನನ್ನ ಮೇಲೆ ಹೊರಿಸ್ತಾರೆ ಅದನ್ನು ಮಹಾಲಿಂಗೇಶ್ವರ ದೇವರೇ ನಾಳಿನ ಚುನಾವಣೆಯಲ್ಲಿ ಈ ಕ್ಷೇತ್ರದ ಜನತೆ ಅವರಿಗೆ ಉತ್ತರ ಕೊಡ್ತದೆ ಅನ್ನತಕ್ಕಂಥ ಯೋಚನೆಯ ನಡುವೆ ನಾನು ಎಲ್ಲವನ್ನು ಕೂಡ ಮಹಾಲಿಂಗೇಶ್ವರ ದೇವರಿಗೆ ಅರ್ಪಿಸಿದ್ದೇನೆ. ನನಗೆ ಅನೇಕ ಕೇಸ್ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ಸಂಘಟನೆಯ ಹೆಸರಿನಲ್ಲಿ, ಗೋಹತ್ಯೆ ಹೆಸರಿನಲ್ಲಿ, ಲವ್ ಜಿಹಾದಿನ ಹೆಸರಿನಲ್ಲಿ, ಅಯ್ಯಪ್ಪ ಸ್ವಾಮಿಯ ಮಂದಿರದ ಶಬರಿಮಲೆಯ ಹೋರಾಟದ ಹೆಸರಿನಲ್ಲಿ, ಭಗವಧ್ವಜದ ಕಟ್ಟ ನಿರ್ಮಾಣದ ಹಂತದಲ್ಲಿ ಎಲ್ಲ ಕೇಸ್ ಇರುವಂಥದ್ದು ಸ್ವಾಭಾವಿಕ. ಆದರೆ ವೈಯಕ್ತಿಕವಾಗಿ ನನಗೆ ಯಾವ ವಿಷಯದಲ್ಲಿ ಕೂಡ ವೈಯಕ್ತಿಕವಾಗಿ ನನಗೆ ಕೇಸು ಆಗಿಲ್ಲ. ದಯವಿಟ್ಟು ಈ ಕ್ಷೇತ್ರದ ಮಹಾಜನತೆ ಎಲ್ಲರೂ ಕೂಡ ಸತ್ಯವನ್ನು ಅರಿತಿದ್ದಾರೆ. ಸುಳ್ಳನ್ನು ಸತ್ಯ ಮಾಡತಕ್ಕಂಥ ಪ್ರಯತ್ನದೊಳಗೆ ಹೋಗುವವರಿಗೆ ಭಗವಂತನೇ ಉತ್ತರ ಕೊಡ್ತಾರೆ ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಅತ್ಯಂತ ವೇದನೆಯಿಂದ ಹಂಚಿಕೊಳ್ತಾ ಇದ್ದೀವಿ. ನಮ್ಮ ಹೋರಾಟ ಯಾವುದು ಇರುವಂಥದ್ದು ಅಂದರೆ ನಾವು ಸ್ಪಷ್ಟತೆ ಇದೆ. ಹಿಂದುತ್ವದ ಆಧಾರದಲ್ಲಿಯೇ ನಾವು ಚುನಾವಣೆಯನ್ನೇ ಎದುರಿಸುವಂಥದ್ದು. ಇವತ್ತು ಹಿಂದುತ್ವಕ್ಕೆ ಪೂರಕವಾಗಿ ಕೆಲಸ ಮಾಡತಕ್ಕಂತಹ, ಮುಂದೆ ನಾವು ಗೆದ್ದ ನಂತರ ಕೂಡ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ ನಾವು ಬೆಂಬಲವನ್ನು ಕೊಡುವಂಥದ್ದು ಮತ್ತು ಈ ತನಕ ಹಿಂದುತ್ವವನ್ನು ಪ್ರತಿಪಾದನೆ ಮಾಡತಕ್ಕಂಥ ರಾಜಕೀಯ ಪಕ್ಷವಾಗಿರತಕ್ಕಂಥ
ಭಾರತೀಯ ಜನತಾ ಪಕ್ಷಕ್ಕೆ ನಮ್ಮ ಬೆಂಬಲ ಇದೆ ಅನ್ನತಕ್ಕಂಥ ಸ್ಪಷ್ಟತೆ ನಮ್ಮ ಜೊತೆಗೆ ಇದೆ. 10 ಗಂಟೆಗೆ ಆ ಪ್ರಣಾಳಿಕೆ ಎಲ್ಲ ವ್ಯವಸ್ಥೆಗಳು ಅದರ ಜೊತೆಗೆ ಇದೆ. ನಾವು 10:30 ಗಂಟೆಗೆ ಬಿಡುಗಡೆ ಮಾಡಲಿಕ್ಕಿದ್ದೇವೆ. ನಾನು ಕಾರ್ಯಕರ್ತರಲ್ಲಿ ಕೂಡ ವಿಶ್ವಾಸದಿಂದ ಹೇಳುವಂಥದ್ದು, ಯಾವುದೇ ನಮ್ಮ ಈಗ ಚುನಾವಣೆಯ ಸಂದರ್ಭದಲ್ಲಿ ಕಾರ್ಯಕರ್ತನ ಭಾವನೆಗಳ ವಿರುದ್ಧ ಅಭ್ಯರ್ಥಿಯ ಮಾನಸಿಕತೆಯನ್ನು ಮತ್ತು ತೇಜೋವಧೆಯನ್ನು ಮಾಡತಕ್ಕಂಥ ಆರೋಪಗಳನ್ನು ವಿಶೇಷವಾಗಿ ನಮ್ಮ ಕಾರ್ಯಕರ್ತರ ಜೊತೆಗೆ ಹಂಚಿಕೊಳ್ಳುವಂಥದ್ದು. ಅವರು ಯಾವ ಕಾರ್ಯಕರ್ತರು ಬೇಕಿದ್ದರೂ ಅದನ್ನು ಒಪ್ಪಿಕೊಳ್ಳಿ, ಯಾವುದೇ ಕ್ಷಣದಲ್ಲಿ ಕೂಡ ಮಹಾಲಿಂಗೇಶ್ವರನ ಆ ಪುಣ್ಯ ಕರ್ಮಭೂಮಿಯಲ್ಲಿ ನಾನು ಆಣೆ ಪ್ರಮಾಣಕ್ಕೆ ಸಿದ್ಧನಿದ್ದೇನೆ. ಯಾವುದೇ ಪಕ್ಷದ ಜೊತೆಗೆ ನನ್ನ ಹೊಂದಾಣಿಕೆ ಇಲ್ಲ, ಯಾವುದೇ ಪಕ್ಷದ ಜೊತೆಗೆ ಹಣದ ವ್ಯವಹಾರ ಮಾಡಿಲ್ಲ, ಯಾವುದೇ ರೀತಿಯ ವೈಯಕ್ತಿಕ ಕೇಸುಗಳು ಸಾಮಾಜಿಕ ಹೋರಾಟಕ್ಕೋಸ್ಕರ ನನ್ನ ಮೇಲೆ ಕೇಸು ದಾಖಲಾಗಿದೆ ಹೊರತು ಇನ್ನಿತರ ವೈಯಕ್ತಿಕವಾಗಿರ್ತಕ್ಕಂಥ ಯಾವುದೇ ಘಟನೆಗಳು ನಡೆಯಲಿಲ್ಲ. ಸಂದರ್ಭದಲ್ಲಿ ಕೇಸುಗಳು ಇವತ್ತು ರಾಜಕಾರಣ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದರೆ ಇದೇ ರೀತಿಯ ಘಟನೆಗಳು ನಡೆಯುವಂಥದ್ದು ಸಹಜ ಪ್ರಕ್ರಿಯೆಗಳು. ಮೊನ್ನೆ ನೀವು ಹೇಳಿದಾಗೆ ರವೀಂದ್ರ ಪೂಜಾರಿಯವರ ಕೇಸು ದಾಖಲಾಗಿರುವಂಥದ್ದು ನಮ್ಮೆಲ್ಲ ಜೀರ್ಣೋದ್ಧಾರ ಬ್ರಹ್ಮಕಲಶಗಳ ನಂತರದ ದಿವಸದಲ್ಲಿ ಪೊಲೀಸ್ ಇಲಾಖೆ ರಿಜೆಕ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಕೋರ್ಟಿನಿಂದ ಪರ್ಮಿಷನ್ ಅಂತ ತೆಗೆದು ಕೇಸು ಮಾಡಿರುವಂಥದ್ದು. ವಾಸ್ತವ ಏನು ಅಂತೇಳಿ ಇಲಾಖೆ ಗೊತ್ತಿದೆ. ಮೃತ್ಯುಂಜಯೇಶ್ವರ ದೇವಸ್ಥಾನದಲ್ಲಿ ಕೂಡ ಆ ದೇವಸ್ಥಾನ ಹೇಗೆ ಆಗಿದೆ, ಯಾತಕ್ಕೋಸ್ಕರ ಆಗಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಇದು ವೈಯಕ್ತಿಕವಾಗಿರ್ತಕ್ಕಂಥ ಅಧಿಕಾರದ ದಾಹದ ವಿಚಾರದಲ್ಲಿ ಇವತ್ತು ಇದನ್ನು ಎಳೆಯತಕ್ಕಂಥ ಪ್ರಯತ್ನಗಳು ಮತ್ತು ಅದು ಕೇಸು ಯಾವುದಿದ್ರೂ ಕೂಡ ಕೋರ್ಟಿನಲ್ಲಿ ಒಂದು ಹಂತದಲ್ಲಿ ಮುಕ್ತಾಯ ಹಂತದಲ್ಲಿದೆ. ಅದು ಸತ್ಯಾಸತ್ಯತೆ ಕೋರ್ಟಲ್ಲೇ ಬರ್ತದೆ ಹೊರತು ಚುನಾವಣೆಯ ಸಂದರ್ಭದಲ್ಲಿ ಅದಕ್ಕೆ ಯಾವುದೇ ಜಡ್ಜ್ಮೆಂಟ್ ಕೊಡಲಿಕ್ಕೆ ಆಗೋದಿಲ್ಲ. ಮತ್ತು ಎರಡನೇದು, ನಮ್ಮ ಕಾರಿನ ಆಕ್ಸಿಡೆಂಟಿನ ವಿಷಯದಲ್ಲಿ ಈಗಾಗಲೇ ಒಂದಷ್ಟು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನನ್ನ ಕಾರು ಕಡಬದಲ್ಲಿ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಆದ ನಂತರ 9 ತಿಂಗಳ ನಂತರ ಕೇಸು ದಾಖಲೆ ಮಾಡುವಂಥದ್ದು. ಆಕ್ಸಿಡೆಂಟ್ ಆ ಸಂದರ್ಭದಲ್ಲಿ ಆಗಿದರೆ ಅವರಿಗೆ ಅದರ ಬಗ್ಗೆ ಖಚಿತತೆ ಇದ್ದರೆ ಯಾಕೆ 9 ತಿಂಗಳವರೆಗೆ ಇವರು ಕೇಸು ಮಾಡಲಿಲ್ಲ? 9 ತಿಂಗಳ ನಂತರ ಮಾಡುವಂಥ ಅವಶ್ಯಕತೆ ಏನಿತ್ತು? ಮಾಡಬಹುದಿತ್ತಲ್ಲ ಕೇಸು. ಇವರಿಗೆ CCTVಯಲ್ಲಿ ಲಭ್ಯ ಆಗಿದೆ. ಇದು ಕೂಡ ರಾಜಕೀಯ ಪ್ರೇರಿತವಾಗಿ ನಡೆಯತಕ್ಕಂಥ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತರ ಅನ್ನೋದಿದೆ. ಅದಕ್ಕೆ ಕೇಸು ದಾಖಲಾಗಿದೆ, ಕೋರ್ಟಲ್ಲಿದೆ. ಅದರಲ್ಲಿ ಆರೋಪ ಮುಕ್ತವಾಗಿ ಎಲ್ಲರೂ ಬರ್ತಾರೆ ಅನ್ನತಕ್ಕಂಥ ವಿಶ್ವಾಸ ನನ್ನ ಜೊತೆಗಿದೆ. ನಾವು ನಿರ್ಮಾಣ ಮಾಡತಕ್ಕಂಥ ಕೆಲಸ ಕಾರ್ಯಗಳು ಯಾರಿಂದಾಗಿದೆ, ಏನಾಗಿದೆ, ಹೇಗಾಗಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ನಂಬಿಕೆಯನ್ನು ಬಿಟ್ಟು ಸರ್ವಾಧಿಕಾರಿ ಪ್ರವೃತ್ತಿಯ ಮುಖಾಂತರ ನಾನೇ ಆಗಬೇಕು, ನನ್ನಿಂದಲೇ ಆಗಬೇಕು ಅನ್ನುವಂಥ ವ್ಯವಸ್ಥೆ ಇದ್ದರೆ ಮೊನ್ನೆ ನಾಗನಕಟ್ಟೆಯ ವಿವಾದ ಕೂಡ ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಸೊ ನಾನು ದೇವರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ನಂಬಿಕೆ ಇದೆ. ನಾವೇ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡಿ ದೇವಸ್ಥಾನದಲ್ಲಿ ವ್ಯವಸ್ಥೆಗಳು ಇಲ್ಲದಂಥ ಸಂದರ್ಭದಲ್ಲಿ ಕೂಡ ದೇವರಿಗೆ ಪೂಜೆ ಸಲ್ಲಿಸಿರುವಂಥದ್ದು. ಅದಕ್ಕೋಸ್ಕರ ಅದನ್ನು ಜಾಸ್ತಿ ನಾನು ಮತ್ತೆ ಮಾಧ್ಯಮಕ್ಕೆ ಅಥವಾ ಇನ್ನಿತರ ರಸ್ತೆಗಳಲ್ಲಿ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನೇನು ಇಚ್ಛೆ ಮಾಡ್ತಾ ಇಲ್ಲ. ಈ ಕ್ಷೇತ್ರದ ಮತದಾರ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ತೀರ್ಮಾನ ಮಾಡಿದ್ದಾನೆ. ಇನ್ನು ಯಾವುದೇ ರೀತಿಯ ಚಿಹ್ನೆಗಳ ಬಗ್ಗೆ ಗೊಂದಲಗಳು, ಆರೋಪಗಳು ಯಾವುದೂ ಇದ್ದರೂ ಕೂಡ ಸತ್ಯ ಮತ್ತು ನ್ಯಾಯ ಮತ್ತು ಹಿಂದುತ್ವಕ್ಕೆ ಜಯ ಸಿಗ್ತದೆ ಅಂತಕ್ಕಂಥ ಸೂಚನೆ ಈಗಾಗಲೇ ಕ್ಷೇತ್ರದಲ್ಲಿ ಲಭ್ಯ ಆಗಿದೆ. ಆ ಮಹಾಲಿಂಗೇಶ್ವರನ ಪುಣ್ಯ ಭೂಮಿಯಲ್ಲಿ ಯಾವತ್ತೂ ಕೂಡ ಸತ್ಯಕ್ಕೆ ಮತ್ತು ಹಿಂದುತ್ವಕ್ಕೆ ಸೋಲಾಗಿದೆ. ಪರವಾಗಿ ಯಾರಿದ್ದಾರೆ ಅವರ ವಿರುದ್ಧ ಹೋರಾಟ ಮಾಡುವುದನ್ನು ಅವರು ಒಂದಷ್ಟು ಶಕ್ತಿಯನ್ನು ಅಲ್ಲಿಗೆ ಪ್ರಯೋಗ ಮಾಡಿದರೆ ಖಂಡಿತ ಉಳ್ಳಾಳದಲ್ಲಿ ಭಗವಧ್ವಜ ಹಾರಾಟ ಆಗುತ್ತೆ ಮತ್ತು ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ. ದೇಶದ್ರೋಹದ ಚಟುವಟಿಕೆಯನ್ನು ಮಾಡುವವರನ್ನು, ಮತಾಂಧತೆಯ ವಿಚಾರವನ್ನು ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಯಾರಿಗೂ ಕೂಡ ಈ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡುವುದಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಕೈಯಿಂದ ನಾನು ಆಶೀರ್ವಾದವನ್ನು ತಗೊಂಡಿದ್ದೇನೆ. ಅವರು ಗೆದ್ದು ಬಾ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟು ನನಗೆ ಮಂತ್ರಾಕ್ಷತೆಯನ್ನು ಕೊಟ್ಟಿದ್ದಾರೆ. ಆದರೆ ಆ ನಂತರದ ಬೆಳವಣಿಗೆಗಳು ಭಾರಿ ನೋವು ತಂದಿದೆ ಮನಸ್ಸಿಗೆ. ನಾವು ರಾಘವೇಶ್ವರ ಸ್ವಾಮೀಜಿಯವರ ಜೊತೆಗೆ ಗೋವಿನ ಹೋರಾಟದ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜೋಡಿಸಿಕೊಂಡವರು. ಸ್ವಾಮೀಜಿಯವರು ನಮಗೆ ಎಲ್ಲದಕ್ಕಿಂತಲೂ ಕೂಡ ಸ್ವಾಮೀಜಿಯವರು ಶ್ರೇಷ್ಠರು ಈ ಭೂಮಿಯಲ್ಲಿ. ನಾವು ಯಾವತ್ತೂ ಕೂಡ ಬೆಳಿಗ್ಗೆ ಎದ್ದಂಥ ತಕ್ಷಣ ನನಗೆ ನೆನಪಿಗೆ ಬರುವಂಥದ್ದು ಸ್ವಾಮೀಜಿಯವರು. ಅವರ ಆದರ್ಶವನ್ನು ಇಟ್ಟುಕೊಂಡು ನಾವು ಸಮಾಜದಲ್ಲಿ ನಡೆದಾಗ ಸ್ವಾಮೀಜಿಯವರ ಜೊತೆಗೆ ಸಾಗತಕ್ಕಂಥ ಸಂದರ್ಭದಲ್ಲಿ ಅವರ ಬಗ್ಗೆ ಅವಹೇಳನ ಮಾಡಿದರು, ಅವರ ಬಗ್ಗೆ ಅವರ ಆಮಂತ್ರಣ ಪತ್ರಿಕೆಯನ್ನು ಹರಿದು ಹಾಕಿದರು ಅನ್ನುವಂಥ ಆ ಒಂದು ಮಾತನ್ನು ಕೇಳುವಾಗ ನನಗೆ ಮನಸ್ಸಿಗೆ ತುಂಬ ನೋವಾಗಿದೆ. ಅದು ಪೂಜ್ಯ ಶ್ರೀಗಳೇ ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಶ್ರೀಗಳು ಮತ್ತು ಮತದಾರರು ಮೋದಿಯವರನ್ನು ಯಾವ ರೀತಿ ಅಪಪ್ರಚಾರ ಮಾಡಲಿಕ್ಕೆ ವಿರೋಧ ಪಕ್ಷಗಳು ಪ್ರಯತ್ನ ಮಾಡಿದ್ದೇವೆ,
ಅದೇ ಪರಿಣಾಮ ಪುತ್ತೂರಿನಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಥಾಪಿತ ಹಿತಾಸಕ್ತಿ ನಾಯಕರು ಅರುಣ್ ಕುಮಾರ್ ಪುತ್ತಿಲರ ವಿರುದ್ಧವಾಗಿ ಮಾಡ್ತಾ ಇರುವ ಆರೋಪಗಳು ಅರುಣ್ ಕುಮಾರ್ ಪರವಾಗಿ ಮತಗಳಾಗಿ ಪರಿವರ್ತನೆ ಆಗುತ್ತದೆ. ಇದು ಶತಸಿದ್ಧ. ಸುಳ್ಳು ಆರೋಪಗಳನ್ನು ನಂಬುವ ಕಾಲ ಇದಲ್ಲ. ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ದಕ್ಷಿಣ ಕನ್ನಡದ ಈ ಮತದಾರರು ಎಲ್ಲರೂ ಪ್ರಬುದ್ಧರಾಗಿದ್ದಾರೆ. ಗುಲಾಮಗಿರಿ ಮಾನಸಿಕತೆಯಿಂದ ಹೊರಗೆ ಬಂದಾಗಿದೆ ಅಲ್ಲದೆ. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್ ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.